ಉಡುಪಿ ಜಿಲ್ಲೆಯ 2 ದಿನಗಳ ಪ್ರವಾಸ ಕೈಗೊಂಡಿರುವ ಸಿಎಂ ಯಡಿಯೂರಪ್ಪ ಅವರು ಆದಿಉಡುಪಿಯ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ. ಪಕ್ಷದ ಮುಖಂಡರು, ಜಿಲ್ಲಾಧಿಕಾರಿಗಳು ಅವರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಅವರು ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಅವರು ಉದ್ದಟತನ ಮಾತನಾಡಿದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದೆ. ಮತ್ತೆ ಮತ್ತೆ ಮಾತನಾಡುವುದು ಸರಿಯಲ್ಲ. ಕರ್ನಾಟಕದಲ್ಲಿ ಸೌಹಾರ್ದ ವಾತಾವರಣ ಇದೆ. ಇದು ಉದ್ಧವ್ ಠಾಕ್ರೆಗೆ ಶೋಭೆ ತರುವ ಹೇಳಿಕೆಯಲ್ಲ. ನಾನು ಇದನ್ನ ಖಂಡಿಸುತ್ತೇನೆ. ಕರ್ನಾಟಕದ 1 ಇಂಚು ಭೂಮಿ ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದರು. ಠಾಕ್ರೆಯ ಮಾತು ಎಲ್ಲರಿಗೂ ಆಕ್ರೋಶ ತರುತ್ತಿದೆ. ಕನ್ನಡ ಪರ ಸಂಘಟನೆ ತಲೆಕೆಡಿಸಿಕೊಳ್ಳಬಾರದು. ನಾವು ಕನ್ನಡಿಗರು ಒಟ್ಟಾಗಿ ಒಂದಾಗಿರೋಣ ಎಂದು ಹೇಳಿದರು. ಉದ್ಧವ್ ಠಾಕ್ರೆ ಅವರ ಹೇಳಿಕೆ ಉದ್ಘಾಟನದಿಂದ ಕೂಡಿರುವಂತಹದ್ದು, ಭಾರತೀಯ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧವಾದಂತಹ ಒಂದು ನಿಲುವು. ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಕನ್ನಡಿಗರು ಮರಾಠದಲ್ಲೂ ಸಹ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಈ ಸೌಹಾರ್ದಯುತ ವಾತಾವರಣ ಕೆಡಿಸುವಂತ, ಅಶಾಂತಿ ಮೂಡಿಸುವಂತ ಪ್ರಯತ್ನ ಮಾಡುವಂಥದ್ದು ಉದ್ಧವ್ ಠಾಕ್ರೆಗೆ ಗೌರವ ತರುವಂಥದ್ದು ಸಂಗತಿ ಅಲ್ಲ. ಇದನ್ನು ಖಂಡಿಸ್ತೇನೆ. ಯಾವ ಕಾರಣಕ್ಕೂ ನಮ್ಮ ಭಾಗದ 1 ಇಂಚು ಭೂಮಿಯನ್ನು ಸಹ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದರಲ್ಲೂ ರಾಜಕಾರಣ ಮಾಡೋದನ್ನು ಇನ್ನಾದರೂ ಅವ್ರು ನಿಲ್ಲಿಸಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.